ಹರೇ ಶ್ರೀನಿವಾಸ. ಇವತ್ತಿನ ಶ್ರೀಕೃಷ್ಣ ಅಲಂಕಾರ ನೋಡ್ಕೊಂಡು ಬನ್ನಿ. ಲಕ್ಷ್ಮಿ ಅಲಂಕಾರ ಕೇತಕಿ ಸಮಥಿಂಗ್ ಏನೋ ಬರುತ್ತೆ, ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನೋಡ್ಕೋತಾ ಬನ್ನಿ. ಆನಂತರ ಮುಖ್ಯ ಪ್ರಾಣದೇವರು, ಭೋಜನ ಶಾಲೆ ಆಂಜನೇಯ ದೇವರು ಎಲ್ಲ ಅಲಂಕಾರ ನೋಡ್ಕೋತಾ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿನ್ನೆ ನಡೆದ ಭಾಗೀರಥಿ ಜಯಂತಿಯ ಕೆಲವು ಫೋಟೋಸು, ನಾನು ತೆಗೆದ ಫೋಟೋ, ಕೊನೆಗೆ ವಾಟ್ಸಪ್ಪಲ್ಲಿ ಬಂದ ಫೋಟೋ ಎಲ್ಲ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ನೋಡ್ಕೋತಾ ಬನ್ನಿ. ಪೂಜೆ ಎಲ್ಲ ಫಸ್ಟ್ ನೋಡು, ತುಂಬ ಚೆನ್ನಾಗಿತ್ತು ಅಲಂಕಾರ ಇವತ್ತು. ಆನಂತರ ಅಂಬಲಪಾಡಿ ಮಹಾಕಾಳಿ ಮತ್ತು ಜನಾರ್ದನ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿದ್ದು ಫೋಟೋಸು ಹಾಕಿದ್ದೀನಿ. ಇದು ನೋಡಿ ನಿನ್ನೆ ಭಾಗೀರಥಿ ಜಯಂತಿ ಅವತ್ತು ನಡೆದಂತಹ ಉತ್ಸವ. ಆನಂತರ ಮಧ್ವ ಸರೋವರದಲ್ಲಿ ಭಾಗೀರಥಿ ಗುಡಿಯ ಪಕ್ಕ ದೇವರಿಗೆ ತೊಟ್ಟಿಲು ಪೂಜೆ ನಡೆಯುತ್ತೆ. ಅದರದ್ದು ಕೆಲವು ನಾನು ತೆಗೆದ ಫೋಟೋ, ಆಮೇಲೆ ವಾಟ್ಸಪ್ಪಲ್ಲಿ ಬಂದ ಫೋಟೋ ಹಾಕ್ತಾಯಿದ್ದೀನಿ, ನೋಡ್ಬೋದು. ಯಾಕೆಂದರೆ ನೀರು ತುಂಬ ಇದೆ, ಸುತ್ತು ಬರಲಿಕ್ಕೆ ಬೇಕಾದಷ್ಟು ಜಾಗ ಇರಲಿಲ್ಲ, ಅದಕ್ಕೆ ನಾನು ಒಂದು ಸೈಡಲ್ಲಿ ನಿಂತು ಫೋಟೋ ತೆಗೆದೆ, ನೋಡ್ಬೋದು ನೀವಿಲ್ಲಿ. ಇದು ಪೂಜೆ ನಡೀತಿರುವಂತಹ ಜಾಗ. ಹಿಂದುಗಡೆಯಿಂದ ಭಾಗೀರಥಿ ಗುಡಿನ ನೀವು ಕಾಣ್ಬೋದು. ತುಂಬ ಅದ್ಭುತವಾಗಿತ್ತು. ಭಾಗೀರಥಿ ಗುಡಿನ ಸ್ಥಾಪನೆ ಮಾಡಿ 100 ವರ್ಷ ಆದ ಲೆಕ್ಕದಲ್ಲಿ ನಿನ್ನೆ ಬಾಗಿನ ಸಮರ್ಪಣೆ ಎಲ್ಲ ಯತಿವರರೆಲ್ಲ ಮಾಡಿದರು, ನೀವು ನೋಡ್ಬೋದು ಅದನ್ನೆಲ್ಲ. ಆನಂತರ ಇವತ್ತು 3 ಸ್ಪೆಷಲ್ ಅಡುಗೆ ಜೊತೆ ಬಂದಿದ್ದೀನಿ. ಈ ಹಲಸಿನ ಹಣ್ಣು ಮಾವಿನ ಹಣ್ಣು ಸೀಸನಲ್ಲಿ ಮಾಡದಿದ್ರೆ ಹೇಗೆ, ಈ ಹಲಸಿನ ಹಣ್ಣಿನ ಗಟ್ಟಿ, ಅಪ್ಪ, ಆನಂತರ ಪಾಯಸ ಬೇರೆ ನಮ್ಮ ಮನೆಯಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ, ನೋಡ್ಕೋತಾ ಬರೋಣ ಒಂದೊಂದೇ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪಾಯಸ ಅಂತೂ. ತುಂಬ ಟ್ರೆಡಿಷನಲ್ ಆಗಿ ಮಾಡುವಂಥದ್ದು. ನಮ್ಮ ಅಮ್ಮ ಅವರು ದೊಡ್ಡ ಮನೆ ಹಿರಿಯರೆಲ್ಲ ಮಾಡ್ತಿರುವಂಥದ್ದು ಇದು. ತುಂಬ ಹಲಸಿನ ಹಣ್ಣು ಇರಬೇಕಿದ್ರೆ ಈ ಥರ ಮಾಡ್ಕೊಂಡು ಹೋಗ್ತಾಯಿದ್ರು. ನೋಡಿ, ನನಗೆ ತುಳುವೆ ಅಂತೀವಿ, ಅದು ಗಟ್ಟಿ ತೋಳೆ ಅಲ್ಲ, ಅದು ಮೆತ್ತಗಿನ ತುಳುವೆ ಅಂತೀವಿ ನಾವು ತುಳುವಲ್ಲಿ. ಕನ್ನಡದಲ್ಲಿ ಬಲಿಕೆ ಮತ್ತು ತುಳುವೆ ಅಂತ ಹೇಳ್ತೀವಿ. ಬಲಿಕೆ ಅಂದರೆ ಜಗ್ದು ತಿನ್ನಬೇಕು. ಇದು ಏನು ಗೊತ್ತಾ, ಅದರ ತೋಳೆನೇ ತುಂಬ ಸ್ಮೂತಾಗಿರುತ್ತೆ, ನೀವು ನೋಡ್ಬೋದು. ನಾನು ಇಲ್ಲಿ ಕಟ್ ಮಾಡ್ತಾ ಇದರದ್ದು ನಾನು ಅಪ್ಪ ಮತ್ತು ಗಟ್ಟಿ ಎಲ್ಲ ಮಾಡ್ತಾಯಿದ್ದೆ. ಅದನ್ನು ಬಿಡಿಸ್ಕೊಳ್ಳೋದು ಸುಲಭ ಆ್ಯಕ್ಚುಲಿ. ಇದು ಏನು ಗೊತ್ತಾ, ಅದರದ್ದು ಒಳಗಿದ್ದು ಸ್ವಲ್ಪ ಆ ಬೀಜ ಮತ್ತು ಬೀಜದ ಕವರ್ ಇರ್ತದೆ, ಅದನ್ನ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಆನಂತರ ಬಿಡಿಸೋದೆಲ್ಲ ತುಂಬಾ ಸುಲಭ. ಇದು ಅದರಲ್ಲಿ ಮಾಡಿದ್ದೀನಿ, ನೀವು ನೋಡ್ಬೋದು. ಈ ವಿಡಿಯೋ ಸ್ವಲ್ಪ ಲೆಂತಿ ಆಗಿರ್ಬೋದು, ಆದರೆ ಇದು ಈ ಸೀಸನಲ್ಲಿ ಎಲ್ಲರೂ ಮಾಡಬೇಕಾಗಿರುವಂಥದ್ದು. ಸಾಧಾರಣ ಎಲ್ಲರೂ ಇದನ್ನ ಲೈಕ್ ಮಾಡ್ತಾರೆ. ನಾವು ನಮ್ಮ ಮನೆಯಲ್ಲಿ ಮಾಡುವಾಗ ನಾವು ಬೆಲ್ಲ ತೆಂಗಿನಕಾಯಿ ಹಾಕೋದಿಲ್ಲ. ಅದೇ ಥರ ನಾನು ಮಾಡಿದ್ದೀನಿ, ಅಪ್ಪಕ್ಕೆ ಮಾತ್ರ ಬೆಲ್ಲ ಹಾಕಿ ಮಾಡಿದ್ದೀನಿ, ನೋಡ್ಬೋದು. ಇದು ಅದರ ಮಧ್ಯದ ಆ ಪೋರ್ಷನ್ ಗೂಂಜಿ ಅಂತೀವಲ್ಲ, ಎಷ್ಟು ನೀಟಾಗಿ ತೆಗಿಲಿಕ್ಕೆ ಬಂತು ನೋಡಿದ್ರಿ ತಾನೇ ನೀವು. ಇದೇ ಥರ ಬೇಗ ತೆಗಿಯೋಕ್ಕೆ ಬರುತ್ತೆ, ಅದು ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಇದನ್ನೆಲ್ಲ. ನೋಡಿ, ಇದಾದ ಕಾರಣ ಸುಲಭದಲ್ಲಿ ಆಯ್ತು ನನಗೆ. ಇಲ್ಲಾಂದರೆ ಗಟ್ಟಿ ತೋಳೆ ಆದರೆ ಸ್ವಲ್ಪ ಕಷ್ಟ ಆಗ್ತಿತ್ತೋ ಏನೋ. ನೋಡಿ, ಈಗ ತೋಳೆಲ್ಲ ರೆಡಿ ಆಯಿತು, ನೀವು ಕಾಣ್ಬೋದು ಇಲ್ಲಿ. ಈಗ ಇದ್ರದ್ದು ಫಸ್ಟು ಅಪ್ಪ ಮಾಡೋಣ. ಅಕ್ಕಿನ ನೆನೆಸಿಟ್ಕೋಬೇಕು. ನಾನು 2ಕ್ಕೂ ನೆನೆಸಿಟ್ಕೊಂಡಿದ್ದೀನಿ, ಗಟ್ಟಿಗೆ ಮತ್ತು ಅಪ್ಪಕ್ಕೆ. ನೋಡಿ, ಫಸ್ಟಿಗೆ ಏನು ಗೊತ್ತಾ, ಅಪ್ಪಕ್ಕಾಗೋ ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು. ಕೆಲವರು ಬೆಲ್ಲನೂ ಹಾಕ್ತಾರೆ, ನಾನು ಬೆಲ್ಲ ಹಾಕೋದಿಲ್ಲ. ಹಲಸಿನ ಹಣ್ಣು ತೋಳೆ ಸಿಹಿ ಇರುತ್ತೆ ಆ್ಯಕ್ಚುಲಿ ಏನು ಗೊತ್ತಾ, ದೇವರಿಗೆ ನಾವು ನೈವೇದ್ಯ ಮಾಡ್ಕೊಳ್ಳೋಣ, ಆ ಟೇಸ್ಟ್ ಎಲ್ಲ ನೋಡೋದಿಲ್ಲ ನಾವು, ಆನಂತರನೇ ನೋಡುವಂಥದ್ದು. ಒಂದು ಅಂದಾಜಲ್ಲಿ ಮಾಡೋದು ನಾವು ಇದನ್ನೆಲ್ಲ. ಮುಂಚಿನ ಕಾಲದಲ್ಲಿ ಏನು ಗೊತ್ತಾ, ಅವ್ರು ಗೊತ್ತಿರುವ ಮರದಿಂದ ಮಾಡ್ತಾಯಿದ್ರು, ಈಗ ಹಾಗಲ್ಲ. ನೋಡಿ, ಈ ಥರ ತೆಂಗಿನಕಾಯಿ ನೀರು ಒಣಗಿದ್ದೇ ಅಷ್ಟೇ, ಅದ್ರದ್ದು ಅಂಥ ತೆಂಗಿನಕಾಯಿ ಮನೆಯದ್ದೇ ಇತ್ತು, ಅದನ್ನ ಹಾಕಿ ನಾನು ಅಪ್ಪ ಮಾಡ್ತಾಯಿದ್ದೀನಿ. ನೋಡಿ, ಅದನ್ನ ಕಟ್ ಮಾಡಿಕೊಂಡು ಅಕ್ಕಿ ಮತ್ತು ಈ ತೆಂಗಿನಕಾಯಿನ ಫಸ್ಟು ಒಂದು ಸ್ವಲ್ಪ ಪುಡಿ ಮಾಡ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಾಗುತ್ತೆ. ಈ ಮೆತ್ತಗಿನ ತೋಳಿನ ಹಲಸಿನ ಹಣ್ಣಿದೆಯಲ್ಲ, ಇದರಿಂದ ಗಟ್ಟಿ ಮತ್ತು ಅಪ್ಪ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ಇದಕ್ಕೇನು ಗೊತ್ತಾ, ಅಕ್ಕಿ ಕಡಿಮೆ ಹಾಕಿದ್ರು ತುಂಬ ಸ್ಮೂತಾಗಿ ಬರುತ್ತೆ. ಒಂದು ಅಂದಾಜಲ್ಲಿ ಹಾಕೋಬೇಕು. ನಾವು ಇಡ್ಲಿ ಇದಕ್ಕೆ ರುಬ್ಕೋತೀವಲ್ವ, ಅದೇ ಥರ ಕೈಗೆ ಸಿಗಬೇಕು, ರವೆ ಥರ. ನೋಡಿ, ಇದನ್ನ ಪುಡಿ ಮಾಡ್ಕೊಳ್ಬೇಕು. ಫಸ್ಟು ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳುವಂಥದ್ದು.
ಎಲ್ಲ ಒಂದು ರೌಂಡ್ ಸ್ವಲ್ಪ ಬೇಕಾದರೆ ನೀರು ಹಾಕ್ಕೊಳ್ಳಿ. ಮಿಕ್ಸಿ ತಿರುಗಲಿಕ್ಕೆ ರಗಳೆ ಆಗುತ್ತೆ, ಅಂದರೆ ಇಲ್ಲ ನೀರಿನ ಅವಶ್ಯಕತೆ ಇರೋದಿಲ್ಲ. ಅದಕ್ಕೊಂದು 2 ಚಮಚೆಯಷ್ಟು ನೀರು ಹಾಕಿ ನೋಡಿ, ಇದನ್ನ ತೆಗೆದಿಟ್ಕೊಂಡೆ ನೋಡ್ಬೋದು. ಆನಂತರ ನೋಡಿ, ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಎಣ್ಣೆ ಬಿಸಿ ಆದ ತಕ್ಷಣ ಚಿಕ್ಕ ಚಿಕ್ಕ ಉಂಡೆ ತೆಗೆದು ಹಾಕ್ಕೊಳ್ಳುವಂಥದ್ದು ನೋಡ್ಬೋದು ನೀವು. ಇದೇ ಥರ ಅಪ್ಪ ಮಾಡುವಂಥದ್ದು ನೀಟಾಗಿ ತೋರಿಸಿದ್ದೀನಿ, ನೋಡ್ಕೋತಾ ಬನ್ನಿ. ತೆಂಗಿನ ಎಣ್ಣೆಯಲ್ಲಿ ಕರೆದ್ರೆ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ. ತೆಂಗಿನ ಎಣ್ಣೆಯಲ್ಲಿ ಮಾಡಿ ನೋಡಿ. ವರ್ಷಕ್ಕೊಂದ್ಸಲ ಇದನ್ನ ದೇವರಿಗೆಲ್ಲ ಮಾಡಿಡೋ ಸಂಪ್ರದಾಯ ನಮ್ಮದು. ಇನ್ನು ಪತ್ರೊಡೆ ಕೂಡ ಮಾಡ್ತೀವಿ ನಾವು ಮನೆಯಲ್ಲಿ. ಇದೇ ಥರ ಮಾಡಿ ನೋಡಿ. ಎರಡೂ ಸೈಡ್ ಅದನ್ನ ಕರೆದು ತೆಗೆದಿಟ್ಕೊಳ್ಳಿ. ಇದಕ್ಕೆ ಏನು ಗೊತ್ತಾ, ಜೇನುತುಪ್ಪ ಜೊತೆ ತಿನ್ನುವಂಥದ್ದು. ಕೆಲವರಿಗೆ ಹಲಸಿನ ಹಣ್ಣಿದ್ದು ಬೇಯಿಸಿದ್ದು ತಿಂದರೆ ಹೊಟ್ಟೆ ಡರಾಡೂರು ಆಗುತ್ತೆ, ಅಂದರೆ ಒಂದು ಸ್ವಲ್ಪ ಅಜೀರ್ಣ ಥರ ಆಗುತ್ತೆ. ಅದಕ್ಕೆ ಜೇನುತುಪ್ಪ ತಿಂತಾರೆ, ಜೇನುತುಪ್ಪ ಜೊತೆ ಹಾಕ್ಕೊಂಡು ತಿಂತಾರೆ. ಆನಂತರ ಏನು ಗೊತ್ತಾ, ಕೆಲವರಿಗೆ ಮತ್ತು ಆಗಿದ್ರೆ ಹಲಸಿನ ಬೀಜ ಜೊತೆ ತಿಂತಾರೆ. ನೋಡಿ ಇದು ಎಷ್ಟು ಸ್ಮೂತಾಗಿ, ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ನೋಡ್ಬೋದು. ನೋಡಿ ಇದು ಸ್ವಲ್ಪ ಸ್ಮೂತಾಗಿ ಬಂದಿದೆ, ಇದು ಗರಿಗರಿಯಾಗಿ ಬಂದಿದೆ. ಹೊರಗೆ ಕ್ರಿಸ್ಪಿ, ಒಳಗೆ ಸ್ಮೂತಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನೋದಕ್ಕೆ. ಮಾಡಿ ನೋಡಿ ನೀವೆಲ್ಲ, ಹೇಗಾಗತ್ತೆ ಅಂತ ಹೇಳಿ. ನೋಡಿ ಇದು ದೇವರಿಗೆ ಇಡಲಿಕ್ಕೆ ನಾನು ತಯಾರಿ ಮಾಡ್ತಾಯಿದ್ದೆ, ನೀವು ನೋಡ್ಬೋದು. ನೋಡಿ ಜೇನುತುಪ್ಪನೂ ತಟ್ಟೆಯಲ್ಲಿ ಹಾಕಿ ದೇವರಿಗೆ ಇಟ್ಟಿದ್ದೀನಿ, ನೋಡ್ಬೋದು ನೀವಿಲ್ಲಿ. ನೋಡಿ ಮೆತ್ತಗೆ ಸ್ವಲ್ಪ ತಣ್ಣಗಾದಂತರೂ ನೋಡಿ ಎಷ್ಟು ಸ್ಮೂತಾಗಿ ಬರುತ್ತೆ. ಆ ಹಲಸಿನ ಹಣ್ಣೆ ಆ ಥರ ಇತ್ತು. ಆನಂತರ ಈಗ ಗಟ್ಟಿ ಮಾಡೋಣ. ಅದೇ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಅಕ್ಕಿ, ಕೆಲವರು ತೆಂಗಿನಕಾಯಿ ಬೆಲ್ಲ ಹಾಕ್ತಾರೆ, ನಾನು ಏನೂ ಹಾಕಿರಲಿಲ್ಲ. ಅಕ್ಕಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ರುಬ್ಕೊಂಡೆ. ನೋಡಿ ಅದನ್ನ ಪುಡಿ ಮಾಡ್ಕೋಬೇಕು ಅಕ್ಕಿನ, ಇಲ್ಲಾಂದರೆ ಇದು ಅಕ್ಕಿನೇ ಆಗಿರುತ್ತೆ. ಫಸ್ಟ್ ಒಂದು ರೌಂಡ್ ತಿರುಗಿಸಿದ ನಂತರ ಆನಂತರ ಹಲಸಿನ ತೋಳೆ ಹಾಕ್ಕೊಳ್ಬೇಕು. ನೋಡಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ನೋಡಿದ್ರಿ ತಾನೇ. ನೋಡಿ ಇದೇ ಥರ ಎಲ್ಲನೂ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬಿಡಿ. ಫಸ್ಟಿಗೆ ಅಕ್ಕಿ ಹಾಕ್ಕೊಂಡು ತರಿ ಮಾಡಿಕೊಂಡು ಆನಂತರ ಹಲಸಿನ ತೊಳೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಅಕ್ಕಿ ನುಣ್ಣಗಾಗೋದಿಲ್ಲ. ನಿಮಗೆ ಅದು ಆಗೋದಿಲ್ಲ ಅಂತಂದರೆ ಹಲಸಿನ ತೊಳೆಗೆ ಮಿಕ್ಸಿಗೆ ಹಾಕಿ ಅಕ್ಕಿ ತರಿನ ಹಾಕ್ಕೊಂಡು ನಡೆಯುತ್ತೆ ಇದಕ್ಕೆ.
ಏನು ಗೊತ್ತಾ, ಫುಲ್ಲು ನುಣ್ಣಗೆ ಆಗಬಾರ್ದು. ನಮ್ಮ ಅಜ್ಜಿಯಲ್ಲಿ ಏನು ಗೊತ್ತಾ, ಫುಲ್ಲು ನುಣ್ಣಗೆ ಮಾಡಿ ಮಾಡ್ತಾಯಿದ್ರು. ಅವ್ರ ಕೈಯಲ್ಲಿ ಕಡಿದು ಮಾಡ್ತಿರುವಂಥದ್ದು, ಅದರ ಟೇಸ್ಟೇ ಬೇರೆ. ನೋಡಿ ಎಲ್ಲ ಮಾಡಿದ ನಂತರ ಒಟ್ಟಿಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ತೇಗದ ಮರ ಅಂತ ಇರುತ್ತಲ್ವ, ತೆಕ್ ಅಂತ ಹೇಳ್ತಾರೆ ತುಳುವಲ್ಲಿ, ಅಂದರೆ ದಾರಂದ ಎಲ್ಲ ಮಾಡ್ತೀವಲ್ವ ಅದರದ್ದು ತೇಗದ ಮರದ್ದು ನೋಡ್ಬೋದು. ಇದು ದೇವದಾರು ಮರ, ನನಗೆ ಅದರ ಹೆಸರೇ ಮರ್ತೋಗುತ್ತೆ. ಆ ಎಲೆಯಲ್ಲಿ ನಾವು ಗಟ್ಟಿ ಮಾಡಿರ್ತೀವಿ. ಮೇನ್ ಇದಕ್ಕೆ ನೀರು ಕುದೀತಾ ಇರಬೇಕು. ಕುದೀತಾ ಇರುವಂಗೆ ನೋಡಿ ನಾವು ಎಲೆಯಲ್ಲಿ ಹಿಟ್ಟು ಹಾಕಿ 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 ಎಲೆಯಲ್ಲಿ ಹಿಟ್ಟು ಹಾಕಿ ಹಾಕಿ ಅದನ್ನ ಮರ್ಚಿಡುವಂಥದ್ದು. ದೊಡ್ಡ ಎಲೆ ಆದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು, ಚಿಕ್ಕ ಎಲೆ ಆದರೆ ಸ್ವಲ್ಪ ಕಡಿಮೆ ಹಾಕಿ ನೋಡಿ ಈ ಥರ ಮಾಡಿಡಿ. ನೋಡಿ ಈ ಥರ, ಇದು ಚಿಕ್ಕ ಎಲೆ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನೀವು ಕಾಣ್ಬೋದು. ಈ ಥರ ಹಾಕ್ಕೊಂಡು ಮರ್ಚಿಡ್ಕೋತಾ ಬನ್ನಿ ಎಲ್ಲನೂ. ಆಮೇಲೆ ಇದು ಸ್ಟೀಮಲ್ಲಿ ಒಂದು ಅರ್ಧ ಗಂಟೆ ಆದರೂ ಬೇಯಬೇಕು, ಯಾಕಂದರೆ ಎರಡೂ ಹಸಿ ಹಿಟ್ಟಾದ ಕಾರಣ. ಇದೇ ಥರ ಎಲ್ಲ ಮಾಡಿಟ್ಕೊಂಡೆ. ಒಂದು ಅರ್ಧ ಗಂಟೆ ಮುಚ್ಚಿ ಸ್ಟೀಮಲ್ಲಿ ಬೇಯಿಸಿದ್ನ. ಮುಂಚಿನ ಕಾಲದಲ್ಲಿ ಎಲ್ರಿಗೂ ಇದು ಇಷ್ಟ ನಮ್ಮ ಮನೆಯಲ್ಲಿ. ಚಿಕ್ಕದಕ್ಕೆ ಸ್ವಲ್ಪ ಹಾಕಿದರೆ ಸರಿ. ನೋಡಿ ಇದು ಬೆಂದಿದೆ, ನೀವು ನೋಡ್ಬೋದು. ಬೆಂದರೆ ಏನು ಗೊತ್ತಾ ಸಿಂಪ್ಟಮ್, ಅದರ ಎಲೆ ಬಿಟ್ಕೊಳ್ಳೋದೆ, ಎಲೆಯಿಂದ ಹಿಟ್ಟು ಬಿಟ್ಕೊಳ್ಳುತ್ತೆ, ಆವಾಗ ಬೆಂದಿದೆ ಅಂತ ಅರ್ಥ. ಅರ್ಧ ಗಂಟೆ 20 ನಿಮಿಷದಿಂದ ಅರ್ಧ ಗಂಟೆ ಬೇಕೇ ಬೇಕು ಇದಕ್ಕೆ. ಎರಡೂ ಹಿಟ್ಟು ಹಸಿಯಾದ ಕಾರಣ ಮತ್ತು ಎಲೆಯಲ್ಲಿ ಬೇಯಿಸೋ ಕಾರಣ ಸ್ವಲ್ಪ ಸ್ಲೋ ಆಗುತ್ತೆ. ನೋಡ್ಬೋದು ಬಿಸಿ ಇತ್ತು, ನಂಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ನಿಮಗೆ. ಅದು ಏನು ಗೊತ್ತಾ, ಆ ಎಲೆ ಕಲರ್ ಇದೆಯಲ್ಲ, ಕೆಂಪು ಕಲರ್ ಬಿಟ್ಕೊಳ್ಳುತ್ತೆ. ಅದು ಘಮನೂ ತುಂಬಾ ಚೆನ್ನಾಗಿರುತ್ತೆ, ನೋಡ್ಬೋದು ನೀವು ಇದರಲ್ಲಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಯಾರೆಲ್ಲ ಹಲಸಿನ ಗಟ್ಟಿ ಮಾಡಿದ್ರ ಮನೆಯಲ್ಲಿ ಅವರು ಕಮೆಂಟ್ಸಲ್ಲಿ ತಿಳಿಸಿ. ಇದಕ್ಕೆ ಏನು ಗೊತ್ತಾ, ಬರೀ ತೆಂಗಿನಕಾಯಿ ರುಬ್ಬಿಬಿಟ್ಟು ಅದು ಚಟ್ನಿ ಥರ ಮಾಡಿ, ಮತ್ತು ಏನೂ ಹಾಕಲಿಕ್ಕಿಲ್ಲ. ಅದರಲ್ಲಿ ತಿಂದು ನನಗೆ ಅದು ವೀಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಮರ್ತೋಯ್ತು. ಆನಂತರ ಉಳಿದ ಹಣ್ಣಿದ್ದು ನಾವೀಗ ಪಾಯಸ ಮಾಡೋಣ. ಅದು ಹೇಗೆ ಅಂತ ನೋಡಿ, ಇದಕ್ಕೆ ಫುಲ್ಲು ನೀರು ಹಾಕಿ ಬೇಯಿಸ್ಕೊಳ್ಬೇಕು. ಅದು ಬೆಂದ ನಂತರ ನೋಡಿ ಈ ಥರ ನೀರು ಹಾಕಿ ಬೇಯಿಸ್ಕೊಳ್ಬೇಕು. ಅದನ್ನ ಬೆಂದ ನಂತರ ಅದನ್ನ ಸೋಸಬೇಕು. ನೋಡಿ ಈ ಥರ ಗಟ್ಟಿ ಗಟ್ಟಿ ಬರುತ್ತೆ. ಅದನ್ನೆಲ್ಲ ಹಿಂಡಿ ನಾವು, ಇದು ಬಿಸಿ ಇತ್ತು ಆ್ಯಕ್ಚುಲಿ, ಹಿಂಡಿ ಅದನ್ನ ಇದು ಮಾಡಬೇಕಾಗತ್ತೆ. ಆನಂತರ ಅದನ್ನ ಕುದಿಯೋಕ್ಕೆ, ಆ ಕೆಳಗಿಂದ ರಸ ಬರುತ್ತಲ್ಲ ಅದನ್ನ ಕುದಿಯೋಕ್ಕೆ ಇಡಬೇಕು. ಇದು ಹಿಂದಿನ ಕಾಲದ ಕ್ರಮ. ಇದು ಏನು ಗೊತ್ತಾ, ಇದನ್ನ ಕುದಿಸಿ ಹಲ್ವಾ ಥರ ಆಗುತ್ತೆ. ಅದನ್ನ ತೆಗೆದು ನಾವು ಫ್ರಿಜ್ಜಲ್ಲಿಟ್ಟು ಬೇಕಾದಾಗ ಪಾಯಸ ಅದನ್ನು ನಾನು ತೋರಿಸ್ತೇನೆ. ನೋಡಿ ಎಷ್ಟು ದಪ್ಪಾಗಿ ಬಂದಿದೆ, ಎಷ್ಟು ಕಡಿಮೆ ಅದರದ್ದು ಇದು ಆ ನಾರಿನ ಅಂಶ ಉಳ್ಕೊಂಡಿದೆ ಅಂತ ನೋಡ್ಬೋದು ನೀವಿಲ್ಲಿ. ಇದನ್ನ ಕುದಿಸಬೇಕು. ಈಗ ಇದರದ್ದು ಪಾಯಸ ಮಾಡೋದು ನೋಡೋಣ. ಅದು ಸ್ವಲ್ಪ ತೆಗೆದು ನಾನು ಪಾಯಸಕ್ಕೆ ಕುದಿಯೋಕ್ಕೆ ಇಟ್ಟಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಒಂದು ಚಿಟಿಕೆ ಉಪ್ಪು ಹಾಕಿ ನೀರು ಹಾಕಿ ಉದ್ದಿನ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಅದನ್ನ ಜಾರೆಯಲ್ಲಿ ಪರಡಿ ಪಾಯಸ ಅಂತೀವಲ್ವ, ಅದೇ ಥರ ಮಾಡುವಂಥದ್ದು ಇದು. ಆ್ಯಕ್ಚುಲಿ ಅಕ್ಕಿಯಿಂದಲೂ ಮಾಡ್ಬೋದು, ಗೋಧಿ ಹಿಟ್ಟಿಂದಲೂ ಮಾಡ್ಬೋದು. ನಾನು ಈ ಸಲ ಗೋಧಿ ಹಿಟ್ಟಿಂದ ಮಾಡಿದೆ, ಸ್ವಲ್ಪ ಬೇಗ ಆಗುತ್ತೆ ಅಂತ. ಇಷ್ಟು ಕೆಲಸ ಮಾಡುವಾಗ ನನಗೆ ಸಾಕಾಗೋಗಿತ್ತು, ಅದಕ್ಕೆ ನಾನು ಇದು ಗೋಧಿ ಹಿಟ್ಟಲ್ಲಿ ಮಾಡಿದೆ. ನೀರಾಗಿ ಕಲಿಸ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ, ತೀರಾ ಈ ಉದ್ದಿನ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಒಂದೊಂದೇ ಡ್ರಾಪ್ ಜಾರೆಯಲ್ಲಿ ಬೀಳಬೇಕದು. ನೋಡಿ ಈ ಥರ ಇಟ್ಟು ಆ ಜಾರೆಗೆ ಹಾಕಿ ಡ್ರಾಪ್ ಬೀಳೋ ಹಾಗೆ ಮಾಡಿ. ನಾನು ಸ್ವಲ್ಪ ಕೆಮರೆ ಇಟ್ಟಿದ್ದು ಮಿಸ್ಟೇಕ್ ಆಗಿತ್ತು ಅನಿಸುತ್ತೆ, ಜಾರೆ ತೋರಲಿಲ್ಲ.
ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ನೋಡಿ ಈ ಥರ ಜಾರಿಗೆ ಹಾಕ್ಕೊಳ್ಬೇಕು ನಾವು. ಹೀಗೆ ಡ್ರಾಪು ಬೀಳಬೇಕದು. ನಿಮ್ಮ ಹತ್ರ ದೊಡ್ಡ ಜಾರೆ ಇದ್ದರೆ ಅದರಲ್ಲೇ ಮಾಡಿ, ನಾನು ಸ್ವಲ್ಪ ಆದ ಕಾರಣ ಚಿಕ್ಕ ಜಾರೆಯಲ್ಲೇ ಮಾಡಿಕೊಂಡೆ. ಹಾಕಿ ಅದನ್ನ ಮಗುಚ್ಕೊಳ್ಳಿ. ಡೀಟೇಲಾಗಿ ತೋರಿಸಿದ್ದೀನಿ, ನೋಡ್ಕೋತಾ ಬನ್ನಿ. ತುಂಬಾ ಯಮ್ಮಿ ಆಗಿರುತ್ತೆ. ಹಲಸಿನ ಹಣ್ಣು ಸಿಹಿ ಇದ್ದರೆ ಬೆಲ್ಲನೂ ಇದಕ್ಕೆ ಹಾಕಬೇಕಾದ್ದಿಲ್ಲ. ನಾನು ಸ್ವಲ್ಪ ಒಂದು 3 ಚಮಚೆಯಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಕೊನೆಗೆ ನೋಡ್ಬೋದು ನೀವು ಇದನ್ನ. ಈ ಥರ ಡ್ರಾಪ್ ಬೀಳುವಷ್ಟು ಅದನ್ನ ನಾವು ಇದು ಮಾಡಬೇಕು. ಸ್ವಲ್ಪ ಚಮಚೆಯಲ್ಲಿ ಸ್ವಲ್ಪ ಅದನ್ನ ಶೇಕ್ ಮಾಡಿದರೆ ಬೀಳುತ್ತೆ ಅದು. ನೋಡಿ ಹೀಗೆ ಡ್ರಾಪ್ ಇದ್ದರೆ ಕಾಳಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಪಾಯಸ. ಬೇಗ ಬೇಯಲಿಕ್ಕೂ ಬೇಯುತ್ತೆ ಗೋಧಿ ಹಿಟ್ಟಿದ್ದಾದ ಕಾರಣ. ನೋಡಿ ಎಷ್ಟು ಕಾಳು ಬಂದಿದೆ ಅಂತ ನೀವು ನೋಡ್ಬೋದು. ತುಂಬ ಹಾಕಬೇಡಿ, ದಪ್ಪ ಬರೋ ಹಾಗೆ ಒಂದು ಮೀಡಿಯಮ್ ಆಗಿ ಹಾಕಿ. ಯಾಕಂದರೆ ಅದು ಸ್ವಲ್ಪ ಗೋಧಿ ಹಿಟ್ಟು ಬಿಟ್ಕೊಂಡು ದಪ್ಪ ಬಂದಂಗೆ ಆಗುತ್ತೆ. ತೆಂಗಿನಕಾಯಿ ಹಾಲು ಹಾಕ್ಲಿಕ್ಕೆ ಉಂಟು, ಆದ ಕಾರಣ ಸ್ವಲ್ಪ ಗಟ್ಟಿಯಾದರೆ ಏನು ತೊಂದರೆ ಇಲ್ಲ. ಆಮೇಲೆ ಬೆಲ್ಲ ಹಾಕಿದಾಗ ಪುನಃ ನೀರಾಗುತ್ತೆ. ಅದು ಬೆಂದ ನಂತರ ಅದಕ್ಕೆ ಬೆಲ್ಲ ಹಾಕ್ಕೊಳ್ಬೇಕಾಗತ್ತೆ. ಹಲಸಿನ ಹಣ್ಣು ಸಿಹಿ ಇದ್ದರೆ ಬೆಲ್ಲ ಬೇಡನ್ನ ನೀವು ನೋಡಿಕೊಂಡು ಮಾಡಿಕೊಳ್ಳಿ. ಆನಂತರ ಇದಕ್ಕೆ ಗೋಡಂಬಿ ಒಂದು ಹಾಕಬೇಕು. ಗೋಡಂಬಿ, ಸ್ವಲ್ಪ ತುಪ್ಪ, ಏಲಕ್ಕಿ ಎಲ್ಲ ಹಾಕಲಿಕ್ಕೆ ಇಲ್ಲ ಇದಕ್ಕೆ. ಹಲಸಿನ ಹಣ್ಣು ಫ್ಲೇವರೇ ತುಂಬಾ ಚೆನ್ನಾಗಾಗುತ್ತೆ. ಈಗ ನೋಡಿ ತೆಂಗಿನಕಾಯಿ ಹಾಲು ತೆಗೆದು ಹಾಕೊಳ್ಳೋಣ ಅದಕ್ಕೆ. ನೋಡಿ ಅದಕ್ಕೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀರಿ, ನೀವು ನೋಡ್ಬೋದು. ನಾನು ಡೀಟೇಲಾಗಿ ತೋರಿಸಿಲ್ಲ, ಯಾಕಂದರೆ ಎಲ್ರಿಗೂ ಗೊತ್ತಿದೆ ತೆಂಗಿನಕಾಯಿ ಹಾಲು ಹಾಕೋದು ಹೇಗೆ ಅಂತ. ಇದು ಹಾಕಿ ಒಂದು ಕುದಿ ಬರಬೇಕು ಅಷ್ಟೇ. ಆಮೇಲೆ ಒಂದು ಚಿಟಿಕೆ ಉಪ್ಪು, 3 ಚಮಚೆ ಬೆಲ್ಲ ನಾನು ಹಾಕ್ಕೊಂಡಿರುವಂಥದ್ದು, ಒಂದು 5-6 ಗೋಡಂಬಿ ಕಾಳು, ನೆಕ್ಸ್ಟು ಸ್ವಲ್ಪ ಒಂದು 2 ಚಮಚೆ ತುಪ್ಪ. ಇಷ್ಟು ಹಾಕ್ಕೊಳ್ಬೇಕು ನಾವು ಇದಕ್ಕೆ. ಜಾಸ್ತಿ ಕುದಿಸೋದು ಬೇಡ, ಎಣ್ಣೆ ಬಿಡೋ ಹಾಗೆ. ಜಸ್ಟ್ ಒಂದು ಕುದಿ ಬಂದರೆ ಸಾಕು, ಹಾಳಾಗದಾಗೆ. ನೋಡಿ ಬೆಲ್ಲ, 3 ಚಮಚೆಯಷ್ಟು ಬೆಲ್ಲ, ಒಂದು ಚಿಟಿಕೆ ಉಪ್ಪು, ಆನಂತರ ಗೋಡಂಬಿ, ಒಂದು 2-3 ಚಮಚೆಯಷ್ಟು ತುಪ್ಪ ಹಾಕಿ ಅದನ್ನ ಒಂದು ಕುದಿ ಬಂದರೆ ಆಗೋಗ್ಬಿಡುತ್ತೆ.
ಮತ್ತು ನಾವು ಗೋಧಿ ಹಿಟ್ಟು ಮಾಡೋದ್ರಿಂದ ನಮಗೆ ಇದು ಮುಸುರೆ ಆಗೋದಿಲ್ಲ. ನಾವು ಫ್ರಿಜ್ಜಲ್ಲಿ ಇಡ್ತೀವಿ. ನೋಡಿ, ತುಪ್ಪ ಹಾಕಿದರೆ ಅಲ್ಟಿಮೇಟ್ ಫ್ಲೇವರ್ ಆಗುತ್ತೆ, ನೋಡ್ಬೋದು ನೀವು. ಆನಂತರ ಈಗ ಸ್ವಲ್ಪ ನಾನು ಹಲಸಿನ ತೋಳನ್ನು ಕುದಿಸಿ ರಸ ತೆಗೆದಿಟ್ಟಿದ್ದೆ ತಾನೆ, ಅದನ್ನ ಕುದಿಸಿ ನೋಡಿ, ಇದು ಪಾಯಸ ರೆಡಿ ಆಯಿತು. ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ಬೋದು. ಹಲಸಿನ ತೋಳನ್ನು ಕುದಿಸಿ ಇಟ್ಟಿದ್ದೀನಿ, ಅದನ್ನೂ ತೋರಿಸ್ತೀನಿ ಈಗ ಇದೇ ವಿಡಿಯೋದಲ್ಲಿ. ನೋಡಿ ಎಷ್ಟು ನೀಟಾಗಿ ಕಾಳಾಗಿ ಬಂದಿದೆ ಅಂತ ನೋಡ್ಬೋದು. ನೋಡಿ, ಇದು ಹಲಸಿನ ತೋಳೆ ಕುದಿಸಿಟ್ಟಿರೋದು ಎಷ್ಟು ಗಟ್ಟಿಯಾಗಿರೋದು. ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಯಾವತ್ತೂ ಬೇಕಾದ್ರೆ ತೆಗೆದು ನಾವು ಪಾಯಸ ಮಾಡ್ಕೋಬೋದು ಇದರಿಂದ. ನೋಡಿ, ಈ ಥರ ಎಲ್ಲರೂ ಮಾಡಿರ್ತೀವಿ. ಇದನ್ನ ಇನ್ನೂ ಸ್ವಲ್ಪ ಗಟ್ಟಿ ಮಾಡಿದ್ರೆ ಹಲ್ವಾ ಥರ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹೇಗಾಯಿತು ಹೇಳಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಥರ ಪಾಯಸ ಮಾಡಿಕೊಂಡು ತಿನ್ನಿ. ಥ್ಯಾಂಕ್ ಯು.